ಸಾಧನೆ ಮಾಡಲು ವಯಸ್ಸಿನ ಹಂಗಿಲ್ಲ. ಆದರೆ ಮುಂಬೈ ರತ್ನಗಿರಿಯ 1 ವರ್ಷದ ವೇದ ಎಂಬ ಬಾಲಕಿ ತನ್ನ ಕೇವಲ 1 ವರ್ಷ 9 ತಿಂಗಳು ಮತ್ತು 10 ದಿನಗಳ ವಯೋಮಾನದಲ್ಲಿ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾಳೆ. ಈಕೆ ರತ್ನಗಿರಿಯ 1 ವರ್ಷದ ವೇದ ಪರೇಶ್ ಸರ್ಫಾರೆ ಎಂಬ ಪುಟ್ಟ ಬಾಲಕಿ ಇತ್ತೀಚೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾಳೆ. 100 ಮೀಟರ್ ಈಜು ಅತ್ಯಂತ ಕಿರಿಯ ಬಾಲಕಿ ಎಂಬ ಹೆಗ್ಗಳಿಕೆಗೆ ಪಾತ್ರಳಾಗಿದ್ದಾಳೆ. ಕೇವಲ ವೇದ 1 ವರ್ಷ 9 ತಿಂಗಳು ಮತ್ತು 10 ದಿನಗಳ ವಯಸ್ಸಿನಲ್ಲಿ 25 ಮೀಟರ್ 22 ಮೀಟರ್ ಅಳತೆಯ ಪುರಸಭೆ ಈಜುಕೊಳದಲ್ಲಿ ಕೇವಲ 10 ನಿಮಿಷ 8 ಸೆಕೆಂಡುಗಳಲ್ಲಿ 100 ಮೀಟರ್ ಅಂದರೆ 4 ಸುತ್ತುಗಳು ಈಜಿ ಗುರಿ ಮುಟ್ಟುವ ಮೂಲಕ ಯಶಸ್ಸು ಸಾಧಿಸಿದ್ದಾಳೆ. IBR ಅಧಿಕೃತವಾಗಿ ಆಕೆಯ ಸಾಧನೆಯನ್ನು ಗುರುತಿಸಿದೆ ಮತ್ತು ಈ ವಯಸ್ಸಿನಲ್ಲಿ ಈ ಸಾಧನೆ ಗಮನಾರ್ಹ ಮೈಲಿಗಲ್ಲು ಎಂದು ಕರೆದಿದೆ. ವೇದ ತನ್ನ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಈಜುವ ವಿಡಿಯೋಗಳನ್ನು ಹಂಚಿಕೊಂಡಿದ್ದು, ಪುಟ್ಟ ಮಗು ಆತ್ಮವಿಶ್ವಾಸದಿಂದ ಈಜುಕೊಳಕ್ಕೆ ಧುಮುಕುವುದು ಮತ್ತು ಸುಲಭವಾಗಿ ಸುತ್ತುಗಳನ್ನು ಪೂರ್ಣಗೊಳಿಸುವ ದೃಶ್ಯಗಳನ್ನು ಕಾಣಬಹುದಾಗಿದೆ.